ನಮ್ಮ ಜೀವನ ಸ್ವಾರ್ಥ ಚಿಂತನೆ ಪಂಪುನ ಪರಚಿಂತನೆ ಪಂಪುನ ಬೋಡು ದಾಯಿ ಕಾಣಲಾಗದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದೇವರೇ ಮಾತೆಲ್ಲ ಎಡ್ಡೆ ಮಕ್ಕಳೇ ಬಂದ ದೇವೇ ನಮ್ಮ ಎಡ್ಡೆ ಮಕ್ಕಳು ಸಾಧ್ಯ ಮಗ ಅಚ್ಚಾ ಪಾತ್ರೆ ಬನ್ನಿ ಚೆನ್ನಯ್ಯ ನರಮಾನಿ ಜನ್ಮ ಪಂಪ ಮುಜಿಂತ ಬಾಳೆಗೆ ಮಗ ಎಂಚ ಕುಟ್ಕುನಗೆ ಜಾತಕ ಸೈನಕ ಸೂತಕ ನಡುಟು ನಾಟಕ ಒಂದು ಆಟ ಜೀವನ ಪಲ್ಪುನ ಆಟ ನಮ್ಮ ಮಾತ ಪಾತ್ರಧಾರಿ ಸೂತ್ರಧಾರಿ ಮಿತ್ತುಪ್ಪುನಾರ ದೇವೇರು ಆರು ಸೂತ್ರಧಾರಿ ನಮ್ಮ ಮಾತ ಪಾತ್ರಧಾರಿ ಚೆನ್ನಯ್ಯ ಈ ಭೂಲೋಕದ ಹುಟ್ಟಿನ ನರಮಾನಿಗೆ ಸಾವು ಪಂಚದ ಖಂಡಿತ ಮಗ ಸೈತಿ ಮಗ ಆ ನರಮಾನಿ ಎತ್ತದು ಪೋರೆ ಎನ್ನದೇವರು ಇರುತ್ತ ಮಿತ್ತುಕೊಂಡು ಬರ್ತೇನೆ ಇರುತ್ತ ಮಿತ್ತು ಅನ್ನ ಗಾಡಿ ಅವ ಎಂಚ ಬರ್ತೇನೆ ಕೈಗೆ ಪಾಷಣ ಬದಲು ಬರ್ತೇನೆ ಪಾಶ 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 ಮಗ ಇದು ತಿಳ್ಕೊಳ್ಳೋಕೆ ಬೇಕು ಕಾಲ ಗೊತ್ತಿದ್ದಮ್ಮ ಬಣ್ಣ ಬಾಲ ಬಂದು ಆ ವ್ಯಕ್ತಿ ನಾಲಿಗೆ ಬಾರ್ದು ಒಂದು ಎತ್ತಲು ಕೊಡ್ತೇನೆ ಬೇರೆ ಅಂಚೆ ಮಗ ದೂರಲೆ ತಂದು ಕೊಡ್ತೇನೆ ಯಮಲೋಕ ಅಡೆಯಲ್ಲಿ ಹೋದು ಆ ವ್ಯಕ್ತಿ ಮಂತ್ರಿಸಿದ ಪಾಪ ಪುಣ್ಯ ತೂರ್ತೇನೆ ಆ ಪುಣ್ಯ ಮಂತ್ರ ಬಂದ ಅದು ಸ್ವರ್ಥ ಪಾಪ ಮಂತ್ರ ಬಂದ ನರಕಗೆ ಕೊದಿಪ್ಪ ಎಣ್ಣೆ ಪಾಡ್ಬೇರೆ ಮಗ ಕೊದಿಪ್ಪ ತಪ್ಪು ಮಾಡ್ತೇನೆ ಮಗ ಅಂಚೆಗವ ಶಿಕ್ಷೆ ಐಕೆ ಬಂದು ಈ ಲೋಕಡಪ್ಪು ನೋಡು ನಮ್ಮ ಏರಿಲ್ಲ ಅನ್ನೇ ಮಲ್ಪರಬಲ್ಲಿ ಧರ್ಮೋಡು ನಡಪಡು ಗೊತ್ತಾಡ ಚೆನ್ನಯ್ಯ ಈ ನನ್ನ ಇಂಚಿನ ಉತ್ತರ ಅಂತ ಮಗ ತುಂಬು ಬೋಡು ತುಂಬು ಪೋವ ನಡ್ಕೊಂಡು ಹೋಗ್ಬನ್ನಿ ಮಗ ಜೀವನದ ಸಾಧನೆ ಮಾಡ್ಕೊಡ್ ಬನ್ನಿ ಐಕತ್ ನಿನ್ನ ಒಟ್ಟಂತ ಊರ್ದರೆ ಪಂಪ ಪ್ರಾರ್ಥಿದ್ದಾರೆ ಬೈರೇಕರ ಮಗೆ ಪೆದ್ದೆ 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 ಬಂದು ಬೈರಕ್ಕೆ ನಮಗೆ ಪೆದ್ದೆ ಎಂದೇರು ಬೈರಕ್ಕೆ ನಮಗೆ ಪೆದ್ದೆ ಪೆದ್ದೆ ಹೆಡ್ಡೆ ಹೆಡ್ಡೆ ಬಗ್ಗೆ ದಯ ಬರ್ತದೆ ಈಗ ತಾಳ ಬೇರೆ ಮಗ ತಿನ್ಪುನು ಗೊಪ್ಪುನು ಜೆಪ್ಪುನು ಬೆನ್ನೋಡು ಮಗ ತಿನ್ನ ಬಚ್ಚು ಜಪ್ಪ ಕತ್ತಮಗೊಂದು ಪಾತ್ರೆ ದುಡಿದುಂಡು ಮಹಾರಾಯ ದುಡಿದುಂಡು ಮಹಾರಾಯ ನಮ್ಮ ಏಪಲ ಸೋಮಾರಿಲ್ಲ ಅವರಲ್ಲಿ ಮಗ ಅಂಗಾರ ಸೋಮಾರಿ ಅವರ ಬಳಿ ಬೆಂದದ್ದು ತಿನ್ನೋಡು ಬೆಂದರಡು ತಿನ್ನೋಡ ಬೆಗಲು ಸಿಂಗದು ತಿನ್ನೋಡು ಬಂದು ಗೊತ್ತಾಡ ಬೆನ್ನೋಡು ಮಣಿಪಲ್ಲಿ ಜೆಪ್ಪುನ ಗೊತ್ತಾಡ ಚೆನ್ನಯ್ಯ ನಮ್ಮ ಏರು ಮಗ ಅವಳ ಮಾಡ್ಕೊಂಡ ಬಿರುವೇರು ಬರುವರು ನನ್ನ ಸುಮಾರು ಜನ ಬರುವೆ ಬೈತೇರು ಕೆಲವರು ಫುಲ್ಲರು ಜಾಗ ಬಿರುವೇರು ಮಗ ನಮ್ಮ ಬೇಳೆದಾಗ ಮುರ್ತೆ ಮೂಡನ ಪಂಡ ತಾರ್ಗ ಮಾಡಿರ್ಬೋದು ಅವರು ಕಟ್ಟಿಗೆ ನಚ್ಚಿನ ಕಲಿಸಿದೆ ಮಾರಿನಚ್ಚಿ ನಮ್ಮ ಬೇಳೆ ಸುಮಾರು ಜನ ಕೇರಳ ತಗೊಂಡು ಆ ದಾರಿದ ಕುಬೆ ಕೂಚಿಲ್ ಬಂದು ಕೋಪೆ ಅಂದ ಬಗ್ಗೆ ಕೂಚಿಲ್ ಕಾಲಿ ಮಿತ್ತೆ ತಿರುವನ ಗಂಟೆ ಕಲಿ ಬಂದು ಹೊರಪೆ ಅಂದಪ್ಪ ಅಲ್ಪ ದಾರಿದ ಮನಸ್ಸು ಕಲಿ ಮಾಡ್ಕೊಂಡು ಹೇಳಿ ಅವಳ ಮಗ ದೇವರು ದೇವರು ಮಗ ದೇವರ ಅಲ್ಪ ಅಂದು
ನಡಿಲಿ ಬಂದು ಬೈ ಮಾಡ ಇದು ಮಾತ್ರ ಸುಲಭ ಮಗ ಅನ್ಸತ್ತವ ಒಂದು ಪಾತ್ರೆ ಕೇಳಿದ್ದಾನೆ ಕೈ ಕೆಸರಾದ್ರೆ ಬಾಯಿ ಮೊಸರು ಎಬ್ಬೆ ಅವ್ವ ಕಡೆ ನಾನು ಏನು ಸರಿ ಕೆಸರು ಕೈ ಮಾಡ್ತಾ ಮೊಸರು ಆಗಿದೆ ಹಂಗೆ ನಿಮಗೆ ಕೆಸರು ಕೈ ಮಾಡಿ ಮೊಸರು ತಿಕ್ಕೊಡ ಮಗ ಇದೇನೆ ಬೆನ್ನಿನ ಬಂಧನ ಬಂಗಾರದಂತೆ ನುಪ್ಪು ತಿನ್ನಲು ಸಾಧ್ಯವಿದೆ ಎಬ್ಬೆ ಬಂಗಾರದ ನುಪ್ಪು ಅಕ್ಕೆ ಹಾಕಿ ಅನ್ಸಾದೆ ಇದು ನಮ್ಮ ತಲೆಮಾರದ್ದು ಬೆದ್ರು ಸೀಮೆಗೆ ಹೋದು ಬರಡು ಓ ಇದಕ್ಕೆ ಬೆತ್ತರಾಗಿದೆ ಅನ್ನ ಅಂದ ಮಗ ಅಮ್ಮ ಬೆದ್ರು ಹೋಗ್ತೀನಿ ನಮ್ಮ ಗೊಬ್ಬರ ಹೋಯ ಅದು ಜೋಕ್ಲು ಮಗ ಏನ್ ಬನ್ನಿ ಜೋಕ್ಲು ಬಂದ ಈತನಲ್ಲ ಗೋಣೆ ಗೋಣೆ ಬಂದು ಈಗ ಪ್ರಾಯ ಐತಿನ ಮಗ ಬೆನ್ನೋಡು ಮಗ ಏತ ಸಮಯ ಬಂದು ಅಪ್ಪಿನ ಬೆಳಿಪಾಪ ಗೊತ್ತಾಯ್ತಾ ಈತ ಮಟ್ಟ ಯಾನೇ ಬೆರೋತಿ ಅಪ್ಪಿಗೆ ಪ್ರಾಯ ಐತೆ ಮಗ ಅಪ್ಪಿಗೆ ಪ್ರಾಯ ಐತ ಪ್ರಾಯ ನನಗೆ 10 ವರ್ಷ ಐದು ಪನಿ ಬೆರಳು ಕತ್ತೆ ತುಂಬರ ಬರೋದು ಒಂದೊಂದು ಸೇರಿಸಿದ್ದಾರೆ ಚುಪ್ಪು ತಪ್ಪ ಎಲ್ಲಿ ಗೊಬ್ಬರ ಬಿಡ್ತಿದ್ದಾರೆ ಮಗನ ಹಾಕದ ಮಗ ಬೆನ್ನೋಡು ಬಂದು ಗೊತ್ತಾಗ ಭತ್ತ ಮಗ ಕಟ್ಟಿ ತುಂಬಿಡು ಭತ್ತ ಬಣ್ಣನ ಬಂದು ನಿಲ್ಲಿಕ್ಕೆ ನುಗ್ಗು ಬರ್ತಾರೆ ಚೆನ್ನೆ ಮೀತನ ಮಗ ಮೀತನ ಮಗ ದಿನೋಲ ಮೀನೇ ನಮಗೆ ಬೇಲೆ ಹೋಗ ಮೀನು ಬೇಗ ಸುತ್ತ ಇರುತ್ತೆ ಅದು ಕೊಡು ಕಡ್ಡೆ ತುಂಬ ಉಳ